ಮಾಹಿತಿ ಹಕ್ಕು ಅಧಿನಿಯಮ 2005ರ ಬಗ್ಗೆ ಕೇಳಲಾದ ಮಾಹಿತಿಗಳಿಗೆ ಜಿಲ್ಲೆಯ ಕಂದಾಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಬಗ್ಗೆ ಕಾನೂನು ಹೋರಾಟವನ್ನು ನಡೆಸಲಾಗುವುದು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ತಿಳಿಸಿದರು. ಅವರು ವಿಟ್ಲದ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಜೀರು ಗ್ರಾಮದ ಬಳ್ಳೂರು ಲಚ್ಚಿಲ್ ಭೂತದ ವಾಲು ಎಂಬಲ್ಲಿಯ ರಸ್ತೆ ಅತಿಕ್ರಮಣವನ್ನು ತಹಶೀಲ್ದಾರ್ ಖುದ್ದಾಗಿ ತೆರವುಗೊಳಿಸುವುದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ತಿಳಿಸಿದ್ರು. ತೆರವು ಮಾಡದೇ ಇರುವುದು ಮತ್ತು ತೆಗೆದುಕೊಂಡಿರುವ ಕ್ರಮದ ಬಗ್ಗೆ ಉತ್ತರಿಸದೇ ಇರುವ ಬಗ್ಗೆ ತಹಶೀಲ್ದಾರ್ರಲ್ಲಿ ಕೇಳಿದ್ರೂ ಉತ್ತರ ಬಂದಿಲ್ಲ ಅಂತ ಹೇಳಿದ್ರು. ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ತಿಳಿಸುವುದಕ್ಕೋಸ್ಕರ ಸರ್ಕಾರ 2005 ಮಾಹಿತಿ ಹಕ್ಕು ಕಾಯ್ದೆ ಅಧಿನಿಯಮವನ್ನು ಜಾರಿಗೆ ತಂದಿದೆ. ಈ ಜಾರಿ ತಂದ ಮೂಲಕ ನಾವು ಕೆಲವು ಕಡತಗಳನ್ನು ಈಗಾಗಲೇ ತಹಸೀಲ್ದಾರಿಗೆ ಮತ್ತು ನಮ್ಮ ಮಂಗಳೂರು ಸಹಾಯಕ ಉಪ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗೆ ಕೆಲವು ಕಡತದ ಬಗ್ಗೆ ಮಾಹಿತಿಗಳನ್ನು ನಾವು ಕೇಳಿದ್ದೇವೆ. ಆದರೆ ಇಲ್ಲಿನ ಕಂದಾಯ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಇಲ್ಲಿ ನೀಡಲು ನಿರಾಕರಿಸಿರುವುದರಿಂದ ದಲಿತ ಸೇವಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಈ ಅಧಿಕಾರಿಗಳ ವಿರುದ್ಧ ನಾವು ಮಾಹಿತಿ ಹಕ್ಕು ಆಯೋಗಕ್ಕೆ ದೂರು ನೀಡಲು ತಯಾರಾಗಿದ್ದೇವೆ. ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಜಿಲ್ಲಾಧಿಕಾರಿ ಮತ್ತು ಸಹಾಯಕ ಆಯುಕ್ತರು ಹಾಗೂ ತಹಸೀಲ್ದಾರ್ ಅವರು ಕೂಡಲೇ ಈ ನಾವು ಏನು ಕೇಳಿದ್ದೆವು ಅದನ್ನು ನಮಗೆ ಕೊಡುವುದರ ಮೂಲಕ ಈ ಕಡತಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಕಂದಾಯ ಅಧಿಕಾರಿಗಳು ಮಾಡಬೇಕಂತ ಹೇಳಿ ಅವರಲ್ಲಿ ಮಾಧ್ಯಮ ಪತ್ರಿಕೆ ಮೂಲಕ ವಿನಂತಿಯನ್ನು ಕೂಡ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಯು, ತಾಲೂಕು ಅಧ್ಯಕ್ಷ ಗಣೇಶ ಸೀಗಿಪಲ್ಲೆ ಉಪಸ್ಥಿತರಿದ್ದರು.